Thank you. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲದ ಯಾಕಂತ ಹೇಳಿದ್ರೆ ಈಗಾಗಲೇ ನಮ್ಮ ಕ್ಷೇತ್ರದ ಒಬ್ಬ ನೇತಾರರಿಗೆ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರಿಯಲ್ ಒಬ್ಬ ಕಾರ್ಯಕರ್ತರು ಈ ಭಾಗದ ಒಬ್ಬ ಭಾಜಪದ ನಾಯಕರಾದಂಥ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟಿಯವರಿಗೆ ಅಲೆಮಾರಿ ಮತ್ತು ಅಲೆಮಾರಿ ನಿಗಮದ ಒಂದು ಅಧ್ಯಕ್ಷ ಸ್ಥಾನವನ್ನು ಕೂಡ ಸನ್ಮಾನ್ಯ ಯಡಿಯೂರಪ್ಪರು ಮತ್ತು ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ದಯಪಾಲಿಸಿದ್ದಾರೆ. ಹಾಗಾಗಿ ಇವತ್ತೊಂದು ನಮಗೆಲ್ಲರಿಗೂ ಒಂದು ಸಂತೋಷದ ಸುದಿನ. ಈ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಾಗಿದ್ದು ಇವತ್ತು ಪ್ರಥಮ ಬಾರಿಗೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರು ನಮ್ಮ ಕಚೇರಿಗೆ ಬಂದಿದ್ದಾರೆ. ಅವರನ್ನು ಸ್ವಾಗತಿಸಿ ಅಭಿನಂದಿಸುವಂಥ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಜೊತೆಗೆ ಇರುವಂಥ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಶ್ರೀಯುತ ಚಂದ್ರದಾಸ್ ಪಂಡಿತ್ ಹೌಸ್ ಇವರನ್ನು ನಾನು ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ IMIನ ಅಧ್ಯಕ್ಷರಾದ ಶ್ರೀಯುತ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರಿನ ಅಧ್ಯಕ್ಷರು ಮತ್ತು ಜಿಲ್ಲೆಯ ಉಪಾಧ್ಯಕ್ಷರಾದ ಶ್ರೀಯುತ ಸಂತೋಷ್ ಕುಮಾರ್ ರೈ ಅವರನ್ನು ಸ್ವಾಗತಿಸುತ್ತೇನೆ. ಅದೇ ರೀತಿ ಜಿಲ್ಲಾ ಕಾರ್ಯದರ್ಶಿಯಾದಂಥ ಜಿಲ್ಲಾ ಕಾರ್ಯದರ್ಶಿ ಶ್ರೀಯುತ ಸತೀಶ್ ಕುಂಬಾರ್ ಅವರನ್ನು, ಹಾಗೆ ನಮ್ಮ ಹಿರಿಯ ಮುಖಂಡರಾದಂಥ ಶ್ರೀಯುತ ಚಂದ್ರಶೇಖರ್ ಉಚ್ಚಲ್, ಮೋಹನ್ ದಾಸ್ ಶೆಟ್ಟಿ, ಹಾಗೆಯೇ ಹರಿಯಪ್ಪ ಸಾಲೇನ್, ಅದೇ ರೀತಿ ಮಹಿಳಾ ಮೋರ್ಚಾದ ಅಧ್ಯಕ್ಷರು ಪೂರ್ವ ಪ್ರಧಾನ ಕಾರ್ಯದರ್ಶಿಯಾದಂಥ ಮೋಹನ್ ರಾಜ್, ಹಾಗೆಯೇ ಜಿಲ್ಲಾ ಸಮಿತಿ ಸದಸ್ಯರಾದ ಶ್ರೀಯುತ ಅನಿಲ್ ದಾಸ್, ಕ್ಷೇತ್ರದ ಕಾರ್ಯದರ್ಶಿಯಾದ ಶ್ರೀಯುತ ಹೇಮಂತ್ ಶೆಟ್ಟಿ, ಹಾಗೆಯೇ ವಿವಿಧ ಸ್ತರದ ಜವಾಬ್ದಾರಿ ವಹಿಸಬೇಕಂತ ಭಾರತೀಯ ಜನತಾ ಪಾರ್ಟಿಯ ಪೂರ್ವ ಜವಾಬ್ದಾರಿಯವರು, ಈಗಿನ ಜವಾಬ್ದಾರಿ ಎಲ್ಲರೂ ಇದ್ದಾರೆ. ಅವರನ್ನೆಲ್ಲರೂ ಸ್ವಾಗತಿಸ್ತಾ ಅದರ ಜೊತೆಗೆ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ನಮ್ಮ ಈ ಕ್ಷೇತ್ರದ ಒಬ್ಬ ಕಾರ್ಯಕರ್ತ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ಒಬ್ಬ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದ ಶ್ವೇತಾ ಸಿರಾಜ್ ಉಡುಪಿಯವರು. ಇವರಿಗೂ ಈ ಸಂದರ್ಭದಲ್ಲಿ ನಾವು ಅಭಿನಂದನೆ ಕೊಡಲಿಕ್ಕಿದ್ದೇವೆ. ಹಾಗಾಗಿ ನಾವೆಲ್ಲ ಖುಷಿಯಲ್ಲಿದ್ದೇವೆ. ನಾವು ಮುಂದಕ್ಕೆ ಈ ವಿಚಾರವಾಗಿ ನಮ್ಮ ಅಧ್ಯಕ್ಷರವರು ಮಾತಾಡಬೇಕಂತ ವಿನಂತಿಸಿಕೊಂಡು ಉಳಿದೊಟ್ಟು ರವೀಂದ್ರ ಶೆಟ್ಟಿ ನಮ್ಮ ಕ್ಷೇತ್ರದ ಅಧ್ಯಕ್ಷರಾದ ಗೌರವಾನ್ವಿತ ಚಂದ್ರದಾಸ್ ಪಂಡಿತ್ ಹೌಸ್ ಮೇಲೆ ಜಿಲ್ಲೆದ ಕಾರ್ಯದರ್ಶಿ ಆಯ್ನಂಜಿನ ಗೌರವಾನ್ವಿತ ಸತೀಶ್ ಕುಂಪಲ್ರೆ, ನಮ್ಮ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ನಿರ್ದೇಶಕರಾಯ್ನಂಜಿನ ಸಿರಾಜಿ ಮೇರೆ, ಹಿರಿಯ ಕ್ಲೈನಂಜಿನ ಮೋಹನ್ ದಾಸ್ ಶೆಟ್ರೆ, ಯಶವಂತರೆ, ನಮ್ಮ ವರಿಷ್ಠ ನಾಯಕರಾಯ್ನಂಜಿನ ಚಂದ್ರಶೇಖರ್ ಉಚ್ಚಿಲ್ರೆ, ಹಿಂದುಳಿದ ಮೋರ್ಚಾದ ಅನಿಲ್ ದಾಸ್ರೆ, ನಮ್ಮ ಕಾರ್ಯಕಾರಿಯಿಂದ ಅಯ್ಯಪ್ಪ ಸಾಲೇನ್ರೆ, ಮಹಿಳಾ ಮೋರ್ಚಾದ ವರಿ ಘಟಾನುಘಟಿ ನಾಯಕರ ನೇತೃತ್ವಕ್ಕೆ ಬೈದನಂಜನ ಪ್ರಕಾಶ್ ಶಿಂಪುನರ, ಗಣೇಶ್ ಕಾಪಿಕಾಡ್ರೆ, ಲಿಮಿಟ್ ಅಡ್ಡನಿಗಳು ಅಂತ ನಾನು ಹೇಳಿರೋ ಜನ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಹೇಮಂತ್ ಶೆಟ್ರೆ, ಪ್ರೀತಿದ ಕೌನ್ಸಿಲರ್ನಾಗ್ಲೆ, ಕೋಟೆಕಾರೆ ಟೌನ್ ಪಂಚಾಯತ್ನ ಗೌರವಾನ್ವಿತ ಅಧ್ಯಕ್ಷರೇ, ಉಲ್ಲಾಲ ನಗರಸಭೆತ ಕೌನ್ಸಿಲರ್ನಾಗ್ಲೆ, ಕ್ಷೇತ್ರದ ಅನ್ಯನ್ಯ ಜವಾಬ್ದಾರಿದ್ದ ತಂದನಂಚಿನ ಮಾತ ಪದಾಧಿಕಾರಿ ಬಂಧುಲೆ, ಅಂಜನೆ ಮಾಧ್ಯಮದ ಎನ್ನ ಪ್ರೀತಿದ ಮಿತ್ರರೇ, ವಿಶೇಷವಾದ ನಕ್ಕ ಅತ್ಯಂತ ಖುಷಿ ದಾದ ಬಂದ
ಕರ್ನಾಟಕ ರಾಜ್ಯದ ಅಲೆಮಾರಿ ನೆತ್ತ ನಿಗಮದ ಅಧ್ಯಕ್ಷರಾದ ನಮ್ಮ ಪಾರ್ಟಿದ ವರಿಷ್ಠ ನಾಯಕರೇ ಕರ್ನಾಟಕ ರಾಜ್ಯದ ಕಾರ್ಯಕಾರಿದ ಮಾಜಿ ಸದಸ್ಯರಾಯನಂಚಿನ ಇತ್ತದ ನಮ್ಮ ವರಿಷ್ಠ ನಾಯಕರು ಆಯನಂಚಿನ ಗೌರವಾನ್ವಿತ ಉಳಿದೊಟ್ಟು ರವೀಂದ್ರ ಶೆಟ್ಟರಿಗೆ ನಿಜವಾದ ಎಂಚ ನಿರೀಕ್ಷೆ ಮಂತದ ನನ್ನ ಅಂಚನೆ ನಿರೀಕ್ಷೆಗಳ ಮಿಗಿಲಾಯಿನಂಚಿನ ಒಂದು ನಿಗಮಾರಿಗೆ ತೆಗೆದನು ಇಡೀ ರಾಜ್ಯಡು ಸಂಚಾರ ಮಂತದೆ ಅಲೆಮಾರಿನಗಳು ಓಡ್ಲೇರು ಅಲೆಮಾರಿ ಓಡುಂಡು ಐತ ವಿಶೇಷವಾದ ಅಕ್ಲೆಗೆ ಸರ್ಕಾರಡು ಇಂಚಿನ ಅನುದಾನ ತಿಕ್ಕೊಂಡು ಆ ಅನುದಾನವನ್ನು ಕೊಂಡತ್ತದೆ ಅಕ್ಲೆಗೆ ಇಂಚಿನ ಮೂಲಭೂತ ಸೌಕರ್ಯದ ಕೊರತೆ ಉಂಡ ಆ ಮೂಲಭೂತ ಸೌಕರ್ಯಗೂ ಓಡಿತಿನಂಚಿನ ನಿಗಮ ಉದಾಹರಣೆ ಮುಡಿಪುಡ್ಲ ಅಲೆಮಾರಿಯಲ್ಲಿ ಭಾರಿ ಜನ ಒಳ್ಳೆಯರು ಆಯ್ತು ಒಟ್ಟಿಗೆ ನಮ್ಮ ಮಂಗಳೂರು ಉತ್ತರದ ಎಡಪದೋಡು ಭಾರಿ ಅಲೆಮಾರಿನಾಗ್ಲು ಉಳ್ಳೇರು ಕೋಣಾಜಿಡ್ಲ ಅಂತ ಜನ ಅಲೆಮಾರಿ ನೆತ್ತಾಗ್ಲು ಉಳ್ಳೇರು ಜನಾಂಗದಾಗ್ಲು ಉಳ್ಳೇರು ವಿಶೇಷ ಬಂದ ಅಲೆಮಾರಿ ನಮ್ಮ ನರ್ಸನ್ನೇ ಬನ್ಪ ನರ್ಸನ್ನನಾಗ್ಲ ಅಲೆಮಾರಿ ಅಕ್ಕಿ ಪಿಕ್ಕಿ ಜನಾಂಗದಾಗ್ಲ ಅಲೆಮಾರಿ ನೂರಾರು ಸಾವಿರಾರು ಜನಗೂ ದೀಪ ಪುನಂಜನ ಈ ನಿಗಮ ಅಂದು ಗೌರವಾನ್ವಿತ ಕಾಮಧೇನು ಪನ್ಪುನಂಜನ ನಮ್ಮ ಮುಖ್ಯಮಂತ್ರಿ ಗೌರವಾನ್ವಿತ ಯಡಿಯೂರಪ್ಪರೇ ಆತಮಲ್ಲ ನಿಗಮ ಕೊರನಾಗ ಸೂಕ್ತ ವ್ಯಕ್ತಿನ ನಾರದೇ ಕೊಡ್ತಾರೆ ಅಂಚಾಯಿನದವರ ಈ ನಮ್ಮ ಕರ್ನಾಟಕ ರಾಜ್ಯದ ಗೌರವಾನ್ವಿತ ಭಾರತೀಯ ಜನತಾ ಪಾರ್ಟಿದ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ನಮ್ಮ ಉಸ್ತುವಾರಿ ಸಚಿವರಾಯನಂಜನ ಗೌರವಾನ್ವಿತ ಶ್ರೀನಿವಾಸ್ ಪೂಜಾರ್ಲಿ ಐಕ ಸಂಬಂಧಪಟ್ಟ ಇಲಾಖೆದ ಮಿನಿಸ್ಟರ್ನಾಗ್ಲಿ ಮಾತೆಲ್ಲ ಒಟ್ಟಾದ ಒಂಜಾದ ಆಲೋಚನೆ ಮಾಡ್ತದೆ ನಮ್ಮ ರವೀಂದ್ರ ಶೆಟ್ಟರಿಗೆ ಆ ಖಾತೆನ ಕೊರನಾಡ ಆದ್ರೆ ಇಡೀ ರಾಜ್ಯಗೂ ಬೇರೆ ಅಲೆಮಾರಿನಾಗ್ಲುಳ್ಳೇರು ಬೇರೆ ಅಲೆಮಾರಿನಾಗ್ಲುಳ್ಳೇರು ಅಕ್ಲೆ ಮಾತನಾಡ್ದು ಅಕ್ಲೆಗೆ ವ್ಯವಸ್ಥಿತ ರೀತಿಯಲ್ಲಿ ಅಕ್ಲೆನ ಸಮಾಜದ ದುಂಬುಕೊಂಡ ಜನ ಬೇಲೆಯನ್ನು ಮನ್ಪೇರೆ ಪಂಡದು ಮಂಕಳ ನೂದಕ್ಕೆ ವಿಶ್ವಾಸ ಉಂಟು ಐದಾದಂದು ನನಗೆ ನಿಜವಾದ ಒಂಜಿ ಬಾರಿ ಮಲ್ಲ ಕಿರೀಟ ಮಂಗಳೂರು ವಿಧಾನಸಭಾ ಕ್ಷೇತ್ರಗಳು ಈ ನಿಗಮವನ್ನು ಕೊಡ್ದು ಮುಲ್ತಲ ಅವಳು ಒಂಜಿರಡ್ಡಿ ಇತ್ತನವಲ್ಲ ದಿಂಜ ಅನುದಾನ ಕೊಂಡದ್ದು ಅವಳು ಅಭಿವೃದ್ಧಿ ಮನ್ಪರೆ ಸಾಧ್ಯತೆ ಉಂಟು ಇದೇ ಮುಡಿಪುದ ಭಾಗ್ಯನ ಎಂಗ್ಲಿಗೆ ದಾದಂಡ ಕೋಟಿ ದುಡ್ಡು ಕೊಂಡರೆ ಎಂಗ್ಲೆ ರವೀಂದ್ರನಾಗ ಒತ್ತಡ ಬಾರ್ದು ಅಕ್ಲೆ ನಾವು ಒಂದು 15 ಎಕರೆ ಜಾಗ ಉಂಟು ಅವಳು 15 ಎಕರೆ ಜಾಗ ಉಂಟು ಸಭಾಭವನ ಮಾತಾ ಕಟ್ಟದಂಡು ಜಿಲ್ಲಾ ಪಂಚಾಯತ್ ಮೆಂಬರ್ ಆದೀಪನ ಬರ್ತದೆ ಅಂಚ ಬಾಕಿಲ ಅನ್ನೋದಾಗಲಿ ಮಾರ್ಗ ತಂದು ಬೇತೆ ವಿಶೇಷ ಆಗಲಿ ಎಜುಕೇಷನ್ నేను ಮಾತಾ ಮೇರೆಗೆ ತೆರಿಪದ ಪೇಲನ ಮನ್ಪದೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿನ ಪತೊಟ್ಟು ಕೊಂಡ ಪ್ರಯತ್ನ ಮನ್ಪ ಈ ಮೊರೆಂಡ ಕಮ್ಮಿದ ಮೋನದು ನಾನು ಅತ್ಯಂತ ಖುಷಿ ಆಗ್ಬಿಟ್ಟು ದಾದಂಡ ಆ ಮೋನಿದ ಆತ್ತು ಶೋಕದ ಖುಷಿ ದಾದಂಡ ಬೇಲೆ ಮನ್ಪುನ ಉತ್ಸಾಹ ಉಲ್ಲಾಸ ಮಾತ ಬರಡೆ ನಾನಾತ್ ಬೇಲೆ ಮನ್ಪುನ ಶಕ್ತಿನೇ ಪರಮಾತ್ಮ ಕೊರಡೆ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ನಾನಾತ್ ರಾಜ್ಯಡು ಬೇತೆ ನಿಗಮದ ಬೇತೆ ನೆತ್ತ ಆ ಅಧಿಕಾರಿಗಳು ನಮ್ಮ ಕ್ಷೇತ್ರಗಳು ನಾನಾತ್ ಬರಡೆ ಬಂದು ದೇವರ ಪ್ರಾರ್ಥನೆ ಮಂತಂದು ಪಾತೆರ ಅವಕಾಶ ಮಂತ್ ಕೊಡ್ತೀನಿ ನನಗೆ ಪೂರೇ ರೇಗಲ ಎನ್ನ ಉಡಲ್ ದಿಂಜಿನ ಸೊಲ್ಮೇಲೆ ಸಂದಾದ ಎನ್ನ ಪಾತ್ರ ಉಂಟವೆ ಜೈ ಹಿಂದ್ ಜೈ ಕರ್ನಾಟಕ भारतीय जनता पार्टी की नरेंद्र मोदी जी की जेपी नड्डा जी की बीएस येडियुरप्पा जी की नलिन कुमार कटील जी की सुदर्शन जी की बोलो भारत माता की भारतीय जनता पार्टी ಮಂಗಳೂರು ವಿಧಾನಸಭಾ ಕ್ಷೇತ್ರದ ಒಂದು ಸಂತೋಷದ ಕ್ಷಣದಲ್ಲಿ ನಾವೀಗ ಇದ್ದೇವೆ. ಬಹಳ ಸಂತೋಷ ಆಗ್ತಾ ಇದೆ. ಮಂಗಳೂರು ವಿಧಾನಸಭಾ ಕ್ಷೇತ್ರವನ್ನು ರಾಜ್ಯದ ಎಲ್ಲ ನಾಯಕರುಗಳು ಬಹಳ ಹತ್ತಿರದಿಂದ ಗಮನಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ರಾಜ್ಯಾಧ್ಯಕ್ಷರು ಈ ಜಿಲ್ಲೆಯ ಸಂಸದರಾಗಿರೋದ್ರಿಂದ, ಅಲ್ಲದೆ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರಿಲ್ಲದಿರುವುದರಿಂದ ಈ ಭಾಗಕ್ಕೆ ಹೆಚ್ಚಿನ ಒಂದು ಒತ್ತನ್ನು ನೀಡುವುದಕ್ಕೋಸ್ಕರವಾಗಿ ರಾಜ್ಯ ನಾಯಕರು ಮತ್ತು ಜಿಲ್ಲಾ ನಾಯಕರುಗಳು ಇವತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಪ್ರಮುಖ ಕಾರ್ಯಕರ್ತರನ್ನು ಗುರುತಿಸಿಕೊಂಡು ಇವತ್ತು ಸಂತೋಷ್ ಕುಮಾರ್ ಐಬೋಳಿಯವರಿಗೆ MEIನ ಚೇರ್ಮನ್ ಅನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಇನ್ನೊಬ್ಬರು ನಮ್ಮ ಪ್ರಮುಖ ಕಾರ್ಯಕರ್ತರು ಈ ಭಾಗದ ನಾಯಕರಾಗಿರುವಂಥ ರವೀಂದ್ರ ಶೆಟ್ಟಿ ಉಳಿದಟ್ಟರವರಿಗೆ ಅಲೆಮಾರಿ ಮತ್ತು ಅಲೆಮಾರಿ ನಿಗಮದ ಅಧ್ಯಕ್ಷರನ್ನಾಗಿ ನೇಮಿಸಿದ್ದಾರೆ. ಅದರಂತೆ ಅಲ್ಪಸಂಖ್ಯಾತರ ವಿಭಾಗದ ಸಲುವಾಗಿ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ನಿರ್ದೇಶಕರಾಗಿ ಶ್ರೀ ಸಿರಾಜುದ್ದೀನ್ ಇವರನ್ನು ಕೂಡ ನೇಮಿಸಿದ್ದಾರೆ. ಅದರೊಂದಿಗೆ ಹಿಂದುಳಿದ ವರ್ಗಗಳ ಆಯೋಗದ ನಿರ್ದೇಶಕರಾಗಿ KT ಸುವರ್ಣ ಇವರನ್ನು ಕೂಡ ಈ ಭಾಗಕ್ಕೆ ನಮಗೆ
ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಾಯಕರುಗಳಿಗೂ ನಾವು ಈ ದಿವಸ ಮಂಗಳೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಭಾಳ ಸಂತೋಷ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಎಲ್ಲ ನಾಯಕರು ಒಂದುಗೂಡಿ ಇವತ್ತು ಅತ್ಯಂತ ಯಶಸ್ವಿಯಾಗಿ ಪಕ್ಷ ಸಂಘಟನೆ ತೊಡಗಿಕೊಂಡಿದ್ದೇವೆ. ಅದರ ಪರಿಣಾಮವಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಬಂದಿದೆ. ಅದರೊಟ್ಟಿಗೆ BS ಯಡಿಯೂರಪ್ಪರವರ ಒಂದು ಧೀಮಂತ ನಾಯಕತ್ವ ನಮ್ಮೆಲ್ಲರಿಗೂ ಮಾರ್ಗದರ್ಶನದ ಮೂಲಕವಾಗಿ ಪಕ್ಷ ಸಂಘಟನೆಗೆ ಬಹಳ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದೇ ರೀತಿಯ ಈಗ ನಡೆದಿರುವಂಥ ಗ್ರಾಮ ಪಂಚಾಯತ್ ಚುನಾವಣೆ ಕೂಡ ಇದೊಂದು ಬಹಳ ನಮಗೆ ಮೈಲಿಗಲ್ಲಾಗಿದೆ. ನಮ್ಮೆಲ್ಲ ನಾಯಕರಿಗೆ ಸಿಕ್ಕಿದಂಥ ಅವಕಾಶದಿಂದಾಗಿ ಇಡೀ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರ 19 ಗ್ರಾಮ ಪಂಚಾಯತ್ನಲ್ಲೂ ಕೂಡ ಅತ್ಯಂತ ಹೆಚ್ಚಿನ ಗ್ರಾಮ ಪಂಚಾಯತನ್ನು ಭಾರತೀಯ ಜನತಾ ಪಾರ್ಟಿಯ ತೆಕ್ಕಿಗೆ ಬರುವ ಸಂದರ್ಭ ಈ ಮೂಲಕವಾಗಿ ನಮಗೆ ದೊರೆತಿದೆ. ಹಾಗಾಗಿ ತಮ್ಮೆಲ್ಲ ನಾಯಕರೊಂದಿಗೆ ಅವರನ್ನು ಅಭಿನಂದಿಸುವ ಮೂಲಕವಾಗಿ ಭಾರತೀಯ ಜನತಾ ಪಾರ್ಟಿ ಕೊಟ್ಟಂಥ ಈ ಅವಕಾಶವನ್ನು ತಾವುಗಳು ಉಪಯೋಗಿಸಿಕೊಂಡು ಶ್ರೀಯುತ ರವೀಂದ್ರ ರೈ ಉಳಿದೊಟ್ಟರವರು ಯಶಸ್ವಿ ನಾಯಕ. ಯಾಕಂತ ಹೇಳಿದ್ರೆ ಅತ್ಯಂತ ತಳಮಟ್ಟದ ಕೆಲಸ ಮಾಡಲಿಕ್ಕೆ ಅವರಿಗೆ ಸಿಕ್ಕಿದಂಥ ಅವಕಾಶ. ಅಲೆಮಾರಿ ಜನಾಂಗ ಅನ್ನುವಂಥದ್ದು ಬಹಳ ತಳಮಟ್ಟದಲ್ಲಿ ಇರುವಂಥ ಒಂದು ಜನಾಂಗ. ಆ ಜನಾಂಗದ ಸೇವೆ ಮಾಡಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಆ ಒಂದು ಶಕ್ತಿ ತುಂಬುವಂಥ ಕೆಲಸವನ್ನು ರವೀಂದ್ರ ಶೆಟ್ಟಿ ಅವರು ಮಾಡಲಿಕ್ಕಿದ್ದಾರೆ. ಹಾಗಾಗಿ ದೇವರು ಅವರಿಗೆ ಆ ಸಂಸ್ಥೆಯನ್ನು ಯಶಸ್ವಿಯಾಗಿ ನಡೆಸುವಂಥ ಒಂದು ಶಕ್ತಿಯನ್ನು ನಮ್ಮ ಮಾಗನೇ ದೇವರಾದ ಶ್ರೀ ಸೋಮನಾಥ್ವರಿಗೆ ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅದರೊಟ್ಟಿಗೆ ಎಲ್ಲ ಕಾರ್ಯಕರ್ತರ ಅಭಿನಂದನೆಯ ಮಹಾಪೂರ್ವ ಅವರಿಗೆ ಹರಿದು ಬಂದಿದೆ. ಅದರೊಟ್ಟಿಗೆ ನಮ್ಮ ಸಿರಾಜುದ್ದೀನ್ ಅವರಿಗೂ ಕೂಡ ಎಲ್ಲ ಕಾರ್ಯಕರ್ತರ ಅಭಿನಂದನೆಯನ್ನು ಈ ಮೂಲಕವಾಗಿ ಸಲ್ಲಿಸ್ತಾ ಇದ್ದೇನೆ. ಎಲ್ಲ ಕಾರ್ಯಕರ್ತರು ಕೂಡ ಇವತ್ತು ಬಹಳ ಸಂತೋಷದಿಂದ ಇಬ್ಬರನ್ನು ಅಭಿನಂದಿಸಿದ್ದಾರೆ. ಮೊನ್ನೆ ತಾನೇ ಸಂತೋಷ್ ಕುಮಾರ್ ರೈ ಕೂಡ ಈ ಕಾರ್ಯಕ್ರಮದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದೇವೆ. ಇವತ್ತೆಲ್ಲ ನಾಯಕರೊಂದಿಗೆ ಕೂಡಿಕೊಂಡು ಇವತ್ತು ಬಹಳ ಸಂತೋಷದಿಂದ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛಿಸ್ತಾ ಇದ್ದೇನೆ. बोलो भारत माता की जय, बोलो भारत माता की जय। ಯಾವಣ್ಣ ಹೇಗಿದೆ ರದ್ದು ಸರಿ ನೋಡಿ ಹಾಂ 1 2 3 ರೆಡಿ ಅಲ್ಲ ರೆಡಿ 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 ಇರ್ಪಿರೋದು ತೋತಿದ್ದು ಕರೆಕ್ಟ್ ರೆಡಿ 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 ಎಸ್ ಎಸ್ ಮೊನ್ನೆ ತಂದು ತೋತಿದ್ದೇನೆ ಹಾಂ ಎಸ್ ರೆಡಿ ಆಯಿತು ಥ್ಯಾಂಕ್ ಯು ಮೊಬೈಲ್
ಸುದ್ದಿ ಆಗಲಿ ಇಲ್ಲಿ ನೋಡಿ ಕ್ಯಾಮರಾ ನೋಡಿ ಅಲೆಮಾರಿ ಮತ್ತು ಅರೆ ಅಲೆಮಾರಿ ನಿಗಮದ ಅಧ್ಯಕ್ಷರಾದಂಥ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರು ತಮ್ಮ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ. ಜನತಾ ಪಕ್ಷ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ಬಹಳ ಒಂದು ಸಂಭ್ರಮದ ಆಚರಣೆಯನ್ನು ಮಾಡುತ್ತಿರುವಂಥದ್ದನ್ನು ನೋಡುವಾಗ ನನಗೆ ಬಹಳ ಸಂತೋಷವಾಗ್ತದೆ. ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರು ಮಾನ್ಯ BS ಯಡಿಯೂರಪ್ಪನವರು ರೈತ ನಾಯಕನಾಗಿ, ಅಭಿವೃದ್ಧಿಯ ಹರಿಕಾರನಾಗಿ, ಹುಟ್ಟು ಹೋರಾಟಗಾರನಾಗಿ ಯಾವತ್ತೂ ಕೂಡ ಕಾರ್ಯಕರ್ತರ ಎಲ್ಲ ಆಶೋತ್ತರಗಳನ್ನು, ಇಡೀ ನಾಡಿನ ಜನರ ಕಲ್ಯಾಣವನ್ನು ಬಯಸುತ್ತಿರುವಂತಹ ಮಾನ್ಯ BS ಯಡಿಯೂರಪ್ಪನವರು ಒಂದು ಮಹತ್ತರವಾದ ಜವಾಬ್ದಾರಿಯನ್ನು ನನಗೆ ಇವತ್ತು ನೀಡಿದ್ದಾರೆ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ರವರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಕೋಟ ಶ್ರೀನಿವಾಸ ಪೂಜಾರಿ ಅವರು, ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ನಮ್ಮ ಪಕ್ಷದ ಎಲ್ಲ ನಾಯಕರು, ಬಹಳ ಮುಖ್ಯವಾಗಿ ನಮ್ಮ ಕ್ಷೇತ್ರದ ಅಧ್ಯಕ್ಷರು ಚಂದ್ರರಾಜ್ ಪಂಡಿತ್ ಹೌಸ್, ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾಗಿ ಈಗ ತಾನೇ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ನೂತನ ಅಧ್ಯಕ್ಷರಾಗಿ ನಮ್ಮ ಜೊತೆ ಇರತಕ್ಕಂಥ ಸಂತೋಷ್ ಕುಮಾರ್ ರೈ ಬೋಲಿಯರವರು, ನಮ್ಮ ಭಾರತೀಯ ಜನತಾ ಪಕ್ಷದ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಹಿರಿಯ ನೇತಾರರು, ನಮ್ಮೆಲ್ಲರ ಮಾಗಸರದ ಗೌರವಾನ್ವಿತ ಚಂದ್ರಶೇಖರ್ ಉಚ್ಚಿಲ್ರವರು, ನಮ್ಮ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ, ನಮ್ಮ ಜಿಲ್ಲಾ ಪಂಚಾಯತಿನ ಮಾಜಿ ಉಪಾಧ್ಯಕ್ಷರಾಗಿ ಬಹಳಷ್ಟು ಕೆಲಸವನ್ನು ಮಾಡಿರ್ತಕ್ಕಂಥ ಸತೀಶ್ ಕುಂಪಲ್ರವರು, ನಮ್ಮ ಜಿಲ್ಲೆಯ ವೆಂಕಟಪುರ ಕಾರ್ಯದರ್ಶಿಯಾದಂಥ ನಮಿತಾ ಶ್ಯಾಮ್ರವರು, ಮಹಿಳಾ ನಾಯಕಿಯಾದಂಥ ರಾಜೀವಿ ಕೆಂಪಮ್ಮನರವರು, ನಮ್ಮ ರಮಣಿ ಸೋಮೇಶ್ವರರವರು, ನಮ್ಮ ಗೀತಾ ನಾಯಕ್ರವರು, ಸಪ್ನಕ್ಕನವರು, ನಮ್ಮ ಭಾರತೀಯ ಜನತಾ ಪಕ್ಷದ ಉಪಾಧ್ಯಕ್ಷರು, ನನ್ನ ಬಹಳ ಆತ್ಮೀಯರಾದಂಥ ಯಶವಂತ್ ಅಮೀನ್ರವರು, ನನ್ನ ಈ ಒಂದು ಉಳ್ಳಾಳದ ಕೌನ್ಸಿಲರ್ ಆದಂಥ ಗೌರವಾನ್ವಿತ ಗೀತಾಬಾಯಿ ಅವರು, ಅದೇ ರೀತಿ ನಮ್ಮ ಕೋಟೆಗಾರ ಪಟ್ಟಣ ಪಂಚಾಯತ್ನ ಅಧ್ಯಕ್ಷೆ ನಮ್ಮ ಜಯಶ್ರೀ ಪ್ರಫುಲ್ಲದಾಸ್ರವರು, ನಮ್ಮ ಅನಿಲ್ ದಾಸ್ರವರು, ನಮ್ಮೆಲ್ಲ ಗಣೇಶ್ ಕಾಪ್ಕಡ್ರವರು, ನಮ್ಮ ಕೊನಾಜಿ ಶಕ್ತಿ ಕೇಂದ್ರದ ಕಾರ್ಯದರ್ಶಿಯಾದಂಥ ನಮ್ಮ ಸದಾಶಿವ ಆಚಾರ್ಯರವರು, ನಮ್ಮ ಆನಂದ್ ಶೆಟ್ಟಿ ಅವರು, ನಮ್ಮ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಹೇಮಂತ್ ಶೆಟ್ಟಿ ಅವರು, ಎಲ್ಲ ಪ್ರಕಾಶ್ ಸಿಂಪೋಣಿ ಅವರು, ಎಲ್ಲ ಗೌರವಾನ್ವಿತ ನಮ್ಮ ಪಕ್ಷದ ನಾಯಕರು, ನಮ್ಮ ಕಾರ್ಯಕರ್ತ ಬಂಧುಗಳನ್ನು ಆತ್ಮೀಯವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಬಹಳ ಒಂದು ಜವಾಬ್ದಾರಿಯುತವಾದ ಕಾರ್ಯಕ್ರಮದ ಒಂದು ನಿಗಮವನ್ನು ನಾನು ಇವತ್ತು ಸ್ವೀಕಾರ ಮಾಡಿದ್ದೇನೆ. ಈ ಸಂದರ್ಭದಲ್ಲಿ ನಾನು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ ಇದು ಕಳೆದ ವರ್ಷದಲ್ಲಿ ಒಂದು ಆದಂತಹದ್ದು. ಆದರೆ ಇದಕ್ಕೆ ಅಧ್ಯಕ್ಷ ಅಂತ ಇಷ್ಟರವರೆಗೆ ಸರ್ಕಾರ ನೇಮಿಸಿರಲಿಲ್ಲ. ನನ್ನನ್ನು ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಚೇರ್ಮನ್ ಆಗಿ ನೇಮಕವನ್ನು ಮಾಡಿದ್ದಾರೆ. ಆದುದರಿಂದ ಇಲ್ಲಿ ನಮಗೆ ಜವಾಬ್ದಾರಿ ಇದೆ. ಏನು ಆ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಆ ಜನಾಂಗದವರಿದ್ದಾರೆ, ನಾನು ಮೊನ್ನೆ 4 ಜನ ತೆಕ್ಕೊಳ್ಳುವಾಗ ನಾನು ಹೇಳಿದ್ದೆ ಯಾವ ರೀತಿ ಅಂತ ಹೇಳಿದ್ರೆ, ಇದು ಅಧಿಕಾರದಲ್ಲಿ ಇದು ನನ್ನ ಜವಾಬ್ದಾರಿ ಅಂತ. ಯಾಕೆ ಅಂತ ಹೇಳಿದ್ರೆ ಆ ಸುಮಾರು 46 ಜಾತಿ ಸಮುದಾಯದವರು ಆ ಜನಾಂಗಕ್ಕೆ ಸೇರಿರ್ತಕ್ಕಂಥ ಬಹಳಷ್ಟು ಇಡೀ ನಮ್ಮ ನಾಡಿನಲ್ಲಿ ಅತ್ಯಂತ ಒಂದು ಧ್ವನಿ ಇಲ್ಲದಂತಹ ಒಂದು ಸಮಾಜ ಇದ್ದರೆ ಅದು ಅಲೆಮಾರಿ ಮತ್ತು ಆ ಅರೆ ಅಲೆಮಾರಿ ಜನಾಂಗಕ್ಕೆ ಸೇರಿದಂತಹ ಜನಸಮುದಾಯ. ಈ 46 ಜನಸಮುದಾಯದ ಹಲವಾರು ಮುಖಂಡರುಗಳು ನನ್ನನ್ನು ಈಗ ತಾನೇ ಭೇಟಿಯಾಗಿ ಬಹಳಷ್ಟು ಸಂತೋಷವನ್ನು ಪಟ್ಟಿದ್ದಾರೆ. ಅವರು ನಮ್ಮ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಕೂಡ ತಿಳ್ಕೊಂಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದು ಏನು ಅಂತ ಹೇಳಿದ್ರೆ, ನನಗೆ ಬಹಳ ಖುಷಿ, ಈ ಒಂದು ನಿಗಮದಲ್ಲಿ ಕೆಲಸ ಮಾಡಲಿಕ್ಕೆ ಬಹಳ ಖುಷಿ. ಯಾಕೆ ಅಂತ ಹೇಳಿದ್ರೆ 2010ನೇ ಇಸವಿಯಲ್ಲಿ ನಾನು ರೋಟರಿ ಕ್ಲಬ್ ಜರಳಕಟ್ಟೆ ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಮುಡಿಪು ಎಂಬ ಭಾಗದಲ್ಲಿ ನಮ್ಮ ಒಂದು 24 ಬುಡಗಟ್ಟಿನ ಜನಾಂಗದ ಒಂದು ಕುಟುಂಬ ಅಲ್ಲಿ ಡೇರೆಯ ಒಳಗೆ ವಾಸ ಮಾಡುತ್ತಿರುವುದನ್ನು ನಾನು ಗಮನಿಸಿದ್ದೆ.
ನಮ್ಮ ರೋಟರಿ ಕ್ಲಬ್ಬಿನ ಅಧ್ಯಕ್ಷನಾಗಿ ಸಂದರ್ಭದಲ್ಲಿ ಏನಾದರೂ ಸಮಾಜಕ್ಕೆ ಮಾಡಬೇಕು ಈ ಒಂದು ಅಂತ ಹೇಳಿದಾಗ ನನಗೆ ಕಣ್ಣಿಗೆ ಕಂಡದ್ದು ಆ ಒಂದು ಜನಾಂಗ. ನಾನು ನೇರವಾಗಿ ನಮ್ಮ ಪದಾಧಿಕಾರಿಗಳನ್ನು ಕರೆದುಕೊಂಡು ಆ ಒಂದು ಜಾಗಕ್ಕೆ ಹೋದ ಸಂದರ್ಭದಲ್ಲಿ ಆ ಡೇರಿಯಲ್ಲಿ ಅವರು ವಾಸಿಸುವಂಥ ರೀತಿ ನೋಡಿದರೆ ಬಹಳಷ್ಟು ಒಂದು ಚಿಂತಾಜನಕವಾದಂಥ ಅವರ ಒಂದು ವಾಸ್ತವ್ಯ. ಆ ಡೇರಿಯ ಒಳಗೆ ಕೆಲವು ಸಲ ಅವ್ರು ಹೇಳಿಕೆ ಉಂಟು, ಇದರಲ್ಲಿ ಹಾವು ಬರ್ತದೆ, ಹೆಗ್ಗಣಗಳು ಬರ್ತದೆ, ಆದರೂ ನಾವು ಜೀವನವನ್ನು ಸಾಗಿಸ್ತೇವೆ ಅಂತ ಒಂದು ಕ್ಲಿಷ್ಟಕರವಾದಂಥ ಒಂದು ಜೀವನವನ್ನು ಸಾಗಿಸುತ್ತಿರುವಂಥ 2010ರಲ್ಲಿ ಅಲ್ಲಿ ಆ ಕುಟುಂಬದಲ್ಲಿ 24 ಫ್ಯಾಮಿಲಿ ಇದ್ದರು. ಆ 24 ಕುಟುಂಬದಲ್ಲಿ ಸುಮಾರು 32 ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿದ್ರು. ಪತ್ರಿಕೆಯಲ್ಲಿ ಬಹಳ ವ್ಯವಸ್ಥೆ ಸುಂದರವಾಗಿ ನಮ್ಮ ಮಾಧ್ಯಮದ ಮಿತ್ರರು ಕೂಡ ಅದನ್ನು ಪತ್ರಿಕಾ ಮಾಧ್ಯಮದಲ್ಲಿ, ದೃಶ್ಯ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಆ 34 ವಿದ್ಯಾರ್ಥಿಗಳನ್ನು ಕೂಡ ನಾನು ಅವರ ಶೈಕ್ಷಣಿಕ ದತ್ತು ಸ್ವೀಕಾರ ಮಾಡಿಕೊಂಡೆ. ಆವಾಗ 2010ರಲ್ಲಿ ರೋಟರಿಯಲ್ಲಿ ಇರುವಂಥದ್ದು 1 ವರ್ಷ ಅಧ್ಯಕ್ಷನ ಅವಧಿ, ಮತ್ತೇನು ಅರ್ಧಕ್ಕೆ ಬಿಡುದು ಬೇಡ ಅಂತೇಳಿ ನಾನು ಅವರಿಗೆ ಒಂದು ಆಶ್ವಾಸನೆ ಕೊಟ್ಟೆ. ನಾನು ಎಷ್ಟುವರೆಗೆ ನಾನು ನಿಮ್ಮ ಜೊತೆ ಇದ್ದೇನೆ ಅಲ್ಲಿವರೆಗೆ ಇದನ್ನು ನಾನು ಮುಂದುವರಿಸ್ತೇನೆ ಅಂತೇಳಿ ಸುಮಾರು 7 ವರ್ಷಗಳ ಕಾಲ ಆ ಎಲ್ಲ ವಿದ್ಯಾರ್ಥಿಗಳ ಶಾಲಾ ಸಮವಸ್ತ್ರ, ಶಾಲಾ ಶುಲ್ಕ ಮತ್ತು ಅವರಿಗೆ ಬೇಕಾದಂಥ ಪುಸ್ತಕ ಎಲ್ಲವನ್ನು ಕೂಡ ನಾನು ನನ್ನ ವೈಯಕ್ತಿಕವಾಗಿ ನೀಡಿದ್ದೇನೆ. ನಾನು ಮೊನ್ನೆ ಆ ಜವಾಬ್ದಾರಿಯನ್ನು ಸ್ವೀಕರಿಸಿ ಹೇಳಿದೆ, ಅದರ ಪುಣ್ಯದ ಫಲ ಏನಾದರೂ ಇದ್ದರೆ ನನಗೆ ಈ ಒಂದು ಅವಕಾಶ ಸಿಕ್ಕಿತು ಎಂಬುದನ್ನು ನಾನು ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ಸಂದರ್ಭದಲ್ಲಿ ಒಂದು 99 ವರ್ಷದ ಒಂದು ಅಜ್ಜಿ ಅಮ್ಮ ಅಲ್ಲಿದ್ದರು. ಅವರು ಹೇಳಿದರು, ನಿನಗೆ ಒಳ್ಳೆಯದಾಗಲಿ ಅಮ್ಮ ಅಂತ ತಲೆಗೆ ಕೈ ಇಟ್ಟು. ಆ ನಿಟ್ಟಿನಲ್ಲಿ ಒಟ್ಟಿನಲ್ಲಿ ನಾನು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಯಾವತ್ತೂ ಕೂಡ ನಾವು ಅಸಹಾಯಕರಿಗೆ ನಾವು ಸಹಾಯಕರಾಗಿ ಇರಬೇಕು. ಇಂಥ ಒಂದು ಜನಾಂಗವನ್ನು ಒಳಪಟ್ಟಂಥ ಈ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷನನ್ನಾಗಿ ನನ್ನನ್ನು ಜವಾಬ್ದಾರಿಯನ್ನು ಕೊಟ್ಟಕ್ಕೆ ಖಂಡಿತವಾಗಿಯೂ ಆ ಜವಾಬ್ದಾರಿಗೆ ಚ್ಯುತಿ ಬಾರದ ರೀತಿಯಲ್ಲಿ ಕೆಲಸವನ್ನು ಎಲ್ಲ ಅಧಿಕಾರಿಗಳ, ನಮ್ಮೆಲ್ಲ ಗೌರವಾನ್ವಿತ ಮಂತ್ರಿಗಳ, ನಮ್ಮೆಲ್ಲ ನಾಯಕರುಗಳ ಸಹಕಾರದಿಂದ ಖಂಡಿತವಾಗಿ ನಾನು ಮಾಡಲಿಕ್ಕೆ ಖಂಡಿತವಾಗಿ ಕಟಿಬದ್ಧನಾಗಿದ್ದೇನೆ. ಆ ರೀತಿಯಲ್ಲಿ ನಾನು ಜವಾಬ್ದಾರಿಯನ್ನು ಸ್ವೀಕರಿಸಿದ್ದೇನೆ. ನಾನು ನಿನ್ನೆ ಜವಾಬ್ದಾರಿಯನ್ನು ಸ್ವೀಕರಿಸಿ ಮೊನ್ನೆ ಗುತ್ತಾರಿಗೆ ನಾನು ಬೆಂಗಳೂರಿನಿಂದ ಬರತಕ್ಕಂಥ ಸಂದರ್ಭದಲ್ಲಿ ಯಾರನ್ನ ಮಟ್ಟ TPಯಲ್ಲಿ ನಮ್ಮ ಕಾರ್ಯಕ್ರಮವನ್ನು ಹಾಕುವಂಥ ಒಂದು ಕ್ರಮ ಇದೆ. ಹಾಕಿದಾಗ ನೋಡಿದ ಒಂದು 40 ಜನ ಯುವಕರು ಅಲ್ಲಿ ಗೇಟಲ್ಲಿ ಕಾದು ಕೂತಿದ್ದಾರೆ. ಯಾಕಂತ ಹೇಳಿದ್ರೆ ಕಾರ್ಯಕರ್ತರಿಗೆ ಆ ರೀತಿ ಅಭಿಮಾನ ಇದೆ. ಒಂದು ವ್ಯಕ್ತಿಗೆ ಒಂದು ಗೌರವ ಸಲ್ಲಿಸಿದಾಗ ಅದನ್ನು ಗಣನೆಗೆ ತಗೊಂಡು ಅವರನ್ನು ಹುರಿದುಂಬಿಸಿದಾಗ ನಮಗೆ ಮತ್ತಷ್ಟು ಕೆಲಸ ಮಾಡಲಿಕ್ಕೆ ಅವಕಾಶ ಆಸಕ್ತಿ ಜಾಸ್ತಿ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನೀವೆಲ್ಲ ಸೇರಿ ನಮ್ಮನ್ನು ಅಭಿನಂದನೆ ಮಾಡಿದ್ದೀರಿ. ನಮ್ಮ ಜೊತೆ ನಮ್ಮ ಸಿರಾಜುದ್ದೀನ್ ನಮ್ಮ ಅಲ್ಪಸಂಖ್ಯಾತ ಆಯೋಗದ ಸದಸ್ಯರಾಗಿ ಅವರಿಗೂ ಕೂಡ ಅಭಿನಂದನೆಗೊಳಿಸಿದ್ದಾರೆ. ನಮ್ಮ ಸಂತೋಷ ನನಗೆ ಮೊನ್ನೆ ತಾನೇ ಇಲ್ಲಿ ಅಭಿನಂದನೆ ಆಗಿದೆ. KT ಸುವರ್ಣರವರಿಗೂ ಕೂಡ ಹಿಂದುಳಿದ ಆಯೋಗದ ಸದಸ್ಯರಾಗಿ ಅವರು ನನಗೆ ಮೊನ್ನೆ ಬೆಂಗಳೂರು ಸಿಕ್ಕಿದ್ರು. ನಾನು ಅವರಿಗೆ ವಿಶ್ ಮಾಡಿದ್ದೆ. ಒಟ್ಟಿನಲ್ಲಿ ನಮ್ಮ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿ ನಾವೆಲ್ಲರೂ ಕೂಡ ಸಮರ್ಥವಾಗಿ ನಿಭಾಯಿಸಿದಾಗ ಆ ಸ್ಥಾನಕ್ಕೂ ಕೂಡ ಒಂದು ಗೌರವ ಬರ್ತದೆ. ಒಟ್ಟಿನಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಬಹಳ ಮುಖ್ಯವಾಗಿ ತುಳುನಾಡಿರತಕ್ಕಂಥ ಎಲ್ಲ ಕಾರಣಿಕಾದ ದೇವದೇವರ, ಸದಾ ನಂಬುವಂಥ ನನ್ನ ದೇವದೇವರ, ನನ್ನ ಗುರು ಹಿರಿಯರ ಆಶೀರ್ವಾದದಿಂದ ನಿಮ್ಮೆಲ್ಲರ ಸಹಕಾರದಿಂದ ಈ ಒಂದು ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುವಂಥ ಶಕ್ತಿಯನ್ನು ಸರ್ವಶಕ್ತ ಭಗವಂತನ ನೀಡಲಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವು ಕೂಡ ನನ್ನ ಮೇಲೆ ಇರಲಿ ಅಂತ ಹೇಳುತ್ತಾ ನಿಮಗೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ ಅವಕಾಶಕ್ಕಾಗಿ ಈ ಒಂದು ಬಹಳ ಸುಂದರವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ನಮ್ಮ ಮಂಡಳದ ಅಧ್ಯಕ್ಷ ಚಂದ್ರಾಜ್ ಪಂಡಿತ್ ಮತ್ತು ನಮ್ಮೆಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತಾ ನಾವು ಒಂದು ಮಾತುಗಳನ್ನು ನಿಲ್ಲಿಸ್ತೇವೆ. ಈ ಸಂದರ್ಭದಲ್ಲಿ ಪರಿಷತ್ತು ಉಳಿದಟ್ಟು ಹಾಗೆಯೇ ಸಿರಾಜುದ್ದೀನ್ ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ವಿವಿಧ ಸ್ಥಳದ ಜವಾಬ್ದಾರಿ ವಹಿಸಿದಂಥ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಮತ್ತು ಮಾಧ್ಯಮದ ಮಿತ್ರರಿಗೆ ಧನ್ಯವಾದ ಕೊಟ್ಟು ಈ ಕಾರ್ಯಕ್ರಮ ಮುಕ್ತಾಯ ಮಾಡ್ತೀವಿ. ಜೈ बोलो भारत माता की। Thank you. ಈ ಫೋನ್ ಕೊನ ಒಂದು ಮಿನಿಟ್ ಸರ್ ಒಂದು ಮಿನಿಟ್ ಒಟ್ಟಿಗೆ ನೀವು ನಿಲ್ಲಿರಲಿ Yeah,